ವ್ಯಕ್ತಿ, ಎಲ್ಲರಲ್ಲಿ ಎಲ್ಲ ಫ್ಯಾಮಿಲಿಯಲ್ಲೂ ಅವನೊಂದು ಒಳ್ಳೆ ಹುಡುಗ, ಮತ್ತು ಊರಿನಲ್ಲಿಯೂ ಅಷ್ಟು ಒಳ್ಳೆ ಕೆಲಸ ಮಾಡಿಕೊಂಡಿದ್ದ ಅವನು. ಈಗ ನಿನ್ನೆ ನಿಮಗೆ ಹೇಗೆ ಗೊತ್ತಾಗ್ತದೆ? ನಿನ್ನೆ ನಮಗೆಲ್ಲ ಆದ ಮೇಲೆ ಗೊತ್ತಾಗಿದ್ದು. ಹೌದಾ? ಹಾಂ, ಮತ್ತೆ ಅದು ಮೊದಲು ಗೊತ್ತಿರಲಿಲ್ಲ. ಇದೀಗ ಯಾರಾದ್ರು ಬಂದಿದ್ದಾರೆ ಮನೆಗೆ ನೋಡ್ಲಿಕ್ಕೆ? ಮನೆಗೆ ಬೀಗ ಹಾಕಿದೆ, ಮತ್ತೆ ಯಾರು ಬರ್ತಾರೆ? ಮನೆಯವರು ಅವರ ಕುಟುಂಬದವರೇ ಬರಬೇಕಷ್ಟೇ, ಬಾಕಿದವರು ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಯಾವ ರಾಜ್ಯಕ್ಕೂ ಇಲ್ಲ, ಸತ್ತ ಮೇಲೆ ಯಾವ ರಾಜ್ಯಕ್ಕೂ ಇಲ್ಲ. ಜೀವಂತ ಇರುವಾಗ ಓಟು ಒಂದು ಬೇಕಂತ ರಾಜ್ಯಕ್ಕೆ ಮಾತ್ರ, ಮತ್ತೆ ಯಾವುದಿಲ್ಲ. ನಮಗೆ ನಮ್ಮ ಜೀವ ಹೋಯ್ತಲ್ಲ ಅಷ್ಟೇ. ನಮಗೆ ಹೇಗಿದ್ದವರು? ಅವರು ಎಲ್ಲ ಊರಿಗೆ ಒಂದು ಉಪಕಾರಿ, ಮನೆಗೆ ಎಷ್ಟು ದುಡ್ಡು ಅದು ಊರಿಗೆ ಉಪಕಾರ ಮಾಡುವವನು. ಸಂಘ ಸಮಸ್ಯೆ ಅದೆಲ್ಲ ಮಾಡಿಕೊಂಡು ಎಲ್ಲ ಯಾರು ಹುಷಾರಿಲ್ಲಾದರೆ ಅವನ ಕಾರಲ್ಲೇ ತಗೊಂಡು ಹೋಗ್ತಿದ್ದ, ಏನೆಲ್ಲ ಮಾಡ್ತಿದ್ದ. ಈಗ ನೋಡಿ ಪರಿಸ್ಥಿತಿ ಹೇಗೆ ಆಯಿತು. ಈ ರಾಜ್ಯಕ್ಕೆ ಹೋಗಿ ನಾವು ಕಳ್ಕೊಂಡಿದ್ದೇವೆ. ಇಂಥ ರಾಜ್ಯಕ್ಕೆ ಬೇಕಾ ಯಾರಿಗಾದರೂ? ಈಗ ಮಿನಿಸ್ಟ್ರುಗಳಿಗೆ ಏನಾದರೂ ಆಗಲಿ, ಏರೋಪ್ಲೇನಲ್ಲಿ ಏನಾದರೂ ಬರ್ತಾರೆ. ಬಡವರ ಮಕ್ಕಳು ಹೋದರೆ ಅವರಿಗೆ ಪುರ್ಸೋತಿಲ್ಲ, ಏನು ಅಲ್ಲಿ ವಿಧಾನಸೌಧನಲ್ಲಿ ಇದು ಅದು ಎಲ್ಲ ಹೇಳ್ತಾರೆ. ನಮಗಿನ್ನು ಜೀವದ ಮೇಲೆ ಯಾವುದಾದ್ರೂ ನಮಗೆ ಇನ್ನು ಅಗತ್ಯ ಉಂಟಾ? ಮದುವೆ 1 ವರ್ಷ ಆಯ್ತು. 1 ವರ್ಷ 2 ವರ್ಷ ಆಯಿತು ಮದುವೆಯಾಗಿ. ಇಲ್ಲ, ಮಗು ಇಲ್ಲ, ಏನಿಲ್ಲ. ಒಂದು ಕೋಳಿ ಫಾರ್ಮ್ ಮಾಡಿ, ಒಂದು ಅಕ್ಷಯ ಫಾರ್ಮಿನವರು ಕೋಳಿ ಫಾರ್ಮ್ ಮಾಡಿ ಕೊಟ್ಟು, ಅದು ಹಾಂ, ನಡುವಲ್ಲಿ ಜಯಂತ ಅವರದ್ದು. ಅದೀಗ ಕೋಳಿ ಫಾರ್ಮ್ ಮಾಡಿ ಎಷ್ಟು ಸಮಯ? 1 ವರ್ಷ ಆಯಿತು. ಈಗ ಅದು ಸ್ಪಾಟ್ ಅವರೀಗ ಮನೆ ಅಲ್ಲಿಗೆ ಬೀಗ ಹಾಕಿ ಬರುವಾಗ ಅದು ಈಗ ಅವರು ಬಾಕಿದವರು ಹೇಳುವ ಪ್ರಕಾರ ಬೀಗ ಹಾಕುವಾಗ ಆಗಿದಂತ. ಅದು ಯಾರಾದರೂ ಇನ್ನು ಈಗೆಲ್ಲ ಜೀವ ತೆಗಿತಾರಲ್ಲ, ಅವರಿಗೆ ಶಿಕ್ಷೆ ಆಗೋದಿಲ್ಲ. ರಾಜಕೀಯದಲ್ಲಿ ಅವರನ್ನು ಬಿಡ್ತಾರೆ. ಇನ್ನು ಇದೇ ಆ ಥರ ಆಗೋದು ಎಲ್ಲರಿಗೂ. ನೀವು ಯಾವ ರೀತಿ ಶಿಕ್ಷೆ ಆಗಬೇಕಂತ? ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇನ್ನೊಬ್ಬನಿಗೆ ಅಂಥ ಪರಿಸ್ಥಿತಿ ಆಗಬಾರ್ದು. ಈಗ ನಮಗೊಂದು ಜೀವ ಹೋಯಿತು, ಇನ್ನು ಬಡವರಿಗೆ ಜೀವ ಹೋಗಬಾರ್ದು. ಅಂಥ ರಾಜ್ಯಕ್ಕೆ ಯಾವುದುಂಟು? ಯಾವುದಿಲ್ಲ. ಅವ್ರ ಮನೆ ಒಳಗಿದ್ದರೆ ಫೋನಲ್ಲಿ ನೀವು ಮಾಡಿ ಸಂಘಟನೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಮಾಡಿದವರು ಸಾಯಬೇಕು.